ರೈತ ಹೋರಾಟಗಾರರ ಜೊತೆ ಈಗಾಗಲೇ 11 ಸುತ್ತಿನ ಮಾತುಕತೆಯನ್ನು ನಡೆಸಲಾಗಿದೆ. ರೈತರ ಸಮಸ್ಯೆಯ ಕುರಿತು ರೈತ ಮುಖಂಡರ ಜೊತೆ ಮತ್ತೆ ಮಾತನಾಡುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಸೆಪ್ಟೆಂಬರ್ 22ರಂದು ಭಾರತ ಬಂದ್ಗೆ ರೈತ ಮುಖಂಡರು ಕರೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಕೇಂದ್ರ ಕೃಷಿ ಬಿಲ್ನಿಂದ ಲಾಭ ಏನು, ನಷ್ಟ ಏನು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಚರ್ಚೆ ಆಗದೆ ಲಾಭ ನಷ್ಟದ ಬಗ್ಗೆ ಮಾಹಿತಿ ಗೊತ್ತಾಗುವುದಿಲ್ಲ. ಕೇಂದ್ರದ ಬಿಲ್ ಅನುಷ್ಠಾನ ಮಾಡಿದ ರಾಜ್ಯದ ರೈತರಿಗೆ ಲಾಭ ಆಗಿದೆ. ರಾಜ್ಯದ ವರದಿಯನ್ನ ರೈತ ಹೋರಾಟಗಾರರು ತರಿಸಿಕೊಳ್ಳಬೇಕು ಎಂದರು. ರೈತರ ವಿಚಾರದಲ್ಲಿ ಧರ್ಮ ಮತ್ತು ಪಕ್ಷಗಳು ಯಾವುದೂ ಇಲ್ಲ. ದೇಶಕ್ಕೆ ಅನ್ನ ಕೊಡುವ ರೈತರ ಜೊತೆ ಚರ್ಚೆಗೆ ಸರ್ಕಾರ ಸದಾ ಸಿದ್ಧ ಎಂದರು. ರೈತ ಸಂಘಟನೆಗಳು ರೈತರದ್ದು ಕೂಡ ಬಹಳ ಬೇಡಿಕೆ ಇದೆ ಅಂತ ಹೇಳಿ ಅವರ ಬಿಲ್ ವಿರುದ್ಧ ದೇಶದ ರೈತರ ಜೊತೆ ಎಲ್ಲ ರೀತಿಯ ಮಾತುಕತೆ ಕೂಡ ಕೇಂದ್ರ ಸರ್ಕಾರ ಸಿದ್ಧ ಇದೆ. ಈಗಾಗಲೇ ಯಾರು ರೈತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ 11 ಸುತ್ತಿನ ಮಾತುಕತೆ ಆಗಿದೆ. ಇನ್ನೊಂದು ಸಾರಿ ಮಾತುಕತೆ ಮಾಡಬೇಕಂದ್ರೂ ಕೂಡ ಕೇಂದ್ರ ಸರ್ಕಾರ ಸಿದ್ಧ ಇದೆ. ಅದಕ್ಕಾಗಿ ಅವರ ಬೇಡಿಕೆ ಏನು, ಅವ್ರು ಏನು ಮಾಡಬೇಕು ಅಂತಿದ್ದಾರೆ, ರೈತರಿಗೆ ಈ 3 ಬಿಲ್ಗಳಿಂದ ಆಗುವಂಥ ಲಾಭ ಏನು ಮತ್ತು ನಷ್ಟ ಏನು, ಇದರ ಬಗ್ಗೆ ಅವ್ರು ಚರ್ಚೆಗೆ ಬರಬೇಕು. ಚರ್ಚೆ ಆದ ಮೇಲೆ ಅಷ್ಟೇ ಅದರ ಲಾಭ ನಷ್ಟದ ಬಗ್ಗೆ ಗೊತ್ತಾಗೋದು. ಈಗಾಗಲೇ ಯಾವ ಬಿಲ್ಲನ್ನು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಅಳವಡಿಸ್ಕೊಂಡಿದ್ದಾವೆ ಆ ಭಾಗದ ಎಲ್ಲ ರೈತರಿಗೆ ಕೂಡ ಲಾಭ ಆಗುತ್ತೆ ಅನ್ನುವಂಥ ವರದಿ ಇದೆ. ಆ ವರದಿಯ ಆಧಾರವನ್ನು ಕೂಡ ಅವರು ಮುಂದಿಟ್ಕೋಬೇಕು. ಅದಕ್ಕಾಗಿ ನನ್ನ ವಿನಂತಿ ಒಂದೇ, ದಯಮಾಡಿ ರೈತರ ವಿಚಾರದಲ್ಲಿ ರಾಜಕೀಯ ಇಲ್ಲ, ರೈತರ ವಿಚಾರದಲ್ಲಿ ಧರ್ಮ ಮತ್ತು ಪಕ್ಷಗಳಿಲ್ಲ. ರೈತರು ಇವತ್ತು ದೇಶಕ್ಕೆ ಬೇಕಾಗುವಂಥವ್ರು, ರೈತರು ಅನ್ನ ಕೊಡುವಂಥವ್ರು. ಅದಕ್ಕಾಗಿ ಇಂಥ ಯಾರೇ ಇದ್ದರೂ ಕೂಡ ಅವರು ಮಾತುಕತೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಅವರ ಜೊತೆ ಖಂಡಿತವಾಗಿ ಭಾಳ ಸ್ನೇಹದಿಂದ ನಾವು ಮಾತುಕತೆ ಮಾಡ್ತೀವಿ.